ದೇಶದಲ್ಲಿ ವಿವಾದವನ್ನ ಸೃಷ್ಟಿ ಮಾಡಿದ್ದ 3 ಕೃಷಿ ಕಾನೂನುಗಳನ್ನು ಹಿಂಪಡೆಯುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ। ಈ ಕುರಿತು ಪ್ರತಿಕ್ರಿಯೆಗೆ ಆಗಮಿಸಿದ ಮಾಧ್ಯಮದವರನ್ನ ಕೇಂದ್ರ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ 1 ಗಂಟೆಗಳ ಕಾಲ ಕಾಯಿಸಿ ಪ್ರತಿಕ್ರಿಯೆ ನೀಡದೆ ತಡೆದಂತ ಘಟನೆ ಉಡುಪಿಯಲ್ಲಿ ನಡೆದಿದೆ। ಕಾರ್ಯಕ್ರಮಕ್ಕೆ ಉಡುಪಿಗೆ ಆಗಮಿಸಿದ್ದ ಕೇಂದ್ರ ಸಚಿವೆ ಕೃಷ್ಣಮಠಕ್ಕೆ ಭೇಟಿಯನ್ನ ನೀಡಿದ್ರು। ಈ ವೇಳೆ ಪ್ರತಿಕ್ರಿಯೆಗಾಗಿ ಮಾಧ್ಯಮದವರು ಬಂದಿರುವುದನ್ನ ಅರಿತುಕೊಂಡಂತಹ ಸಚಿವೆ 1 ಗಂಟೆಗೂ ಹೆಚ್ಚು ಕಾಲ ಕಾಯಿಸಿದ್ದಾರೆ। ಬಳಿಕ ಭತ್ತದ ಕೃಷಿಕರ ಸಮಸ್ಯೆ, ಬಿಟ್ಕಾಯಿನ್ ಮತ್ತು ಪರಿಷತ್ ಚುನಾವಣೆಯ ಬಗ್ಗೆ ಮಾತನಾಡಿದ ಶೋಭಾ, ಕೃಷಿ ಕಾಯ್ದೆ ವಾಪಸ್ ಬಗ್ಗೆ ಪ್ರಶ್ನೆ ಕೇಳಿದಾಗ ನೇರ ಕಾರಿನತ್ತ ತೆರಳಿ ಪ್ರಯಾಣ ಬೆಳೆಸಿದಂತಹ ಪ್ರಸಂಗ ಕೂಡ ನಡೆಯಿತು। ಸೈಡ್ ಮೇಡಮ್, ಕೃಷಿ ಕಾಯ್ದೆ ವಾಪಸ್ ಪಡೆದ ಬಗ್ಗೆ ಮಾತಾಡಿ, ಅದರ ಬಗ್ಗೆ ತುಂಬ ಮಾತಾಡ್ತಾ ಇದ್ದೀರಲ್ಲ ಮೇಡಮ್। ಕೃಷಿ ಕಾಯ್ದೆ ಯಾಕೆ ಅಂತ ಹೇಳಿ ಕೊಡಿ, ವಾಪಸ್ ಪಡ್ಕೊಂಡಿದೆ, ನಿಮಗೆ ಅದು ಹಿನ್ನಡೆ ಅಲ್ವಾ? ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಅಲ್ಲ ಮೇಡಮ್ ಇದು? ಮೇಡಮ್